ಬಹಳಷ್ಟು ಜನರು ಕೇಳ್ತಾ ಇದ್ರಿ ಈ ಒಂದು ಪ್ರಕರಣ ಏನಾಯಿತು ಅಂತ ಹೇಳಿ. ಸದ್ಯ ಈ ಒಂದು ಪ್ರಕರಣ ಒಂದು ಹಂತಕ್ಕೆ ಬಂದಿದೆ. ಅಂದರೆ ಪುತ್ತೂರಿನಲ್ಲಿ ಮದುವೆಯಾಗುವುದಾಗಿ ನಂಬಿಸಿ ಯುವತಿಯನ್ನ ವಂಚಿಸಿದಂತಹ ಪ್ರಕರಣದಲ್ಲಿ ಕೃಷ್ಣ ಜೆ ರಾವ್ ಅಂದರೆ ಜಗನ್ನಿವಾಸ್ ರಾವ್ ಅವರ ಪುತ್ರ ಕೃಷ್ಣ ಜೆ ರಾವ್ ಸಂತ್ರಸ್ತ ಯುವತಿಗೆ ತಿಂಗಳಿಗೆ 75,000 ರೂಪಾಯಿ ಜೀವನಾಂಶ ನೀಡುವಂತೆ ಇಂದು ಹೈಕೋರ್ಟ್ ಆದೇಶಿಸಿದೆ. ಅರ್ಜಿಯ ವಿಚಾರಣೆ ನಡೆಸಿದಂತಹ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಪೀಠ ಯುವತಿ ಮತ್ತು ಮಗುವನ್ನ ಅನಾಥರನ್ನಾಗಿ ಮಾಡುವುದು ಸರಿಯಲ್ಲ, ತಂದೆಯಾಗಿ ಮಗುವಿನ ಆರೈಕೆ ಮಾಡುವುದು ಆರೋಪಿಯ ಕರ್ತವ್ಯ ಎಂದು ತಿಳಿಸಿದೆ. ಯುವತಿಗೆ 1 ತಿಂಗಳ ಒಳಗೆ 75,000 ರೂಪಾಯಿ ನೀಡಬೇಕು ಮಾತ್ರವಲ್ಲ, ಪ್ರತಿ ತಿಂಗಳಿಗೆ 75,000 ರೂಪಾಯಿ ಜೀವನಾಂಶ ನೀಡಬೇಕೆಂದು ಆದೇಶ ನೀಡಿದೆ. ಯುವತಿಗೆ ಆರೋಪಿಯಿಂದಲೇ ಮಗುವಾಗಿರುವುದರಿಂದ ಆಕೆಯನ್ನ ಮದುವೆಯಾಗುವುದೇ ಸೂಕ್ತ ಎಂದು ಕೂಡ ನ್ಯಾಯಾಲಯ ಏಪ್ರಿಲ್ 22ರಂದು ಅಭಿಪ್ರಾಯಪಟ್ಟಿತ್ತು. ಕೃಷ್ಣ ಜೆ ರಾವ್ ಅವರು ಪ್ರಕರಣ ರದ್ದು ಕೋರಿ ಅರ್ಜಿ ಸಲ್ಲಿಸಿದ್ರು. ಆರೋಪಿ ಪರ ವಕೀಲ ಪಿ ಹೆಗ್ಡೆ ಅವರು ವಾದ ಮಂಡಿಸಿದ್ದು, ಇದು 7 ವರ್ಷಗಳ ಪ್ರೀತಿಯಾಗಿದ್ದು ರಾಜಕೀಯ ವಿರೋಧಿಗಳು ಆರೋಪಿಯ ತಂದೆಯ ತೇಜೋವಧೆ ಮಾಡಲು ಈ ಪ್ರಕರಣವನ್ನು ಬಳಸಿಕೊಳ್ತಾ ಇದ್ದಾರೆ ಎಂದು ವಾದಿಸಿದ್ರು. ಆದರೆ ಇಂದು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಾಲಯ ಆರೋಪಿ ಕೃಷ್ಣ ಜೆ ರಾವ್ ಸಂತ್ರಸ್ತೆಗೆ ತಿಂಗಳಿಗೆ 75,000 ರೂಪಾಯಿ ಜೀವನಾಂಶ ನೀಡುವಂತೆ ಆದೇಶಿಸಿದೆ.